ಹಾಯ್ ಹಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಯಾಕೆ ಕನ್ನಡದಲ್ಲಿ ಮಾತಾಡ್ತಿದ್ದೇನೆ ಗೊತ್ತಾ? ನಾನಿವತ್ತು ಮಂದಾರ್ತಿಗೆ ಹೋಗುವಂತ ಅಂದಾಜು ಮಾಡಿ ಈಗ ಮಂದಾರ್ತಿಗೆ ಬಂದಿದ್ದೇವೆ. ಈಗ ನಾವು ಮಂದಾರ್ತಿಯಲ್ಲಿ ಬಂದು ಮುಟ್ಟಿ ದೇವಸ್ಥಾನದ ಹತ್ರ ಇದ್ದೇವೆ. ಹಾಗೆ ನಿಮಗೊಂದು ಲಾಗ್ ಹಾಕುವ ಅಂದರೆ ಮಂದಾರ್ತಿ ದೇವಸ್ಥಾನವನ್ನು ತೋರಿಸುವ ಅಂತೇಳಿ ಹಾಗೆ ವಿಡಿಯೋ ಮಾಡ್ತಾ ಇದ್ದೇನೆ. ಮತ್ತು ಎಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಗ್ತದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ. ಹಾಗೆ ಎಲ್ಲರೂ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಈಗ ನೋಡಿ, ಇದು ಮಂದಾರ್ತಿ ದೇವಸ್ಥಾನದ ಎದುರುಗಡೆ ನೋಡಿ, ಇದು ಸೈಡಲ್ಲಿದು ಎದುರು ಕಡೆ ತೋರಿಸ್ತೇನೆ. ಈಗ ನೋಡಿ, ಇದು ಮಂದಾರ್ತಿ ದೇವಸ್ಥಾನದ ಎದುರು ಕಡೆ ನಾವೀಗ ಕೆಳಗೆ ಹೋಗ್ತಾ ಇದ್ದೇವೆ. ನೋಡಿ, ಇದು ಒಳ್ಳೆ ದೇವಸ್ಥಾನ. ಈಗ ಇದು ದೇವಸ್ಥಾನದ ಒಳಗೆ ಹೋಗಿ ಈಚೆ ಸೈಡಿಗೆ ಬಂದ್ವಿ. ದೊಡ್ಡ ದೇವಸ್ಥಾನ, ತುಂಬ ಖುಷಿ ಆಗ್ತದೆ. ಇದು ದೇವಸ್ಥಾನದ ಸೈಡಲ್ಲಿ. ಹಾಗೆ ಅದರಿಂದ ಹೊರಗೆ ಈಗ ಹೋಗ್ತಿದ್ದಾರೆ. ಅದು ಪ್ರಸಾದ ಎಲ್ಲ ತಗೊಳ್ಳಿಕ್ಕೆ ಅಲ್ಲಿ ಕೌಂಟ್ರೆಲ್ಲ ಇದೆ. ಇದು ಪ್ರಸಾದ ತಗೊಳ್ಳುವಂಥ ಕೌಂಟ್ರು, ಅಲ್ಲಿ ಹೋಗಿ ತಗೊಳ್ಬೇಕು. ಇದು ಅನ್ನಛತ್ರಕ್ಕೆ ಹೋಗುವ ದಾರಿ ನೋಡಿ. ಅನ್ನಛತ್ರ ತುಂಬ ಚೆನ್ನಾಗಿದೆ. ಯಾಕಂದರೆ ಪ್ಲೇಟಲ್ಲಿ ಊಟ ಮಾಡುವವರು, ಅಂದರೆ ಕೂತ್ಕೊಳ್ಳಿಕ್ಕೆ ಆಗದಿದ್ದವರಿಗೆ ಪ್ಲೇಟ್ ಊಟ ಉಂಟು. ಹಾಗೆ ಎಲೆಯಲ್ಲಿ ಅಂದರೆ ಎಲೆಯಲ್ಲೇ ಊಟ ಮಾಡೋದು ನಾವು. ಪ್ಲೇಟ್ ಬೇಡ ಅಂತಿದ್ದರೆ ಎಲೆ ಉಂಟು. ಹಾಗೆ ತುಂಬ ಚೆನ್ನಾಗಿದೆ ಅಡಿಗೆ, ಊಟ ಎಲ್ಲ ಚೆನ್ನಾಗಿದೆ. ಫಸ್ಟಿಗೆ ಒಂದು ಪಲ್ಯ ಬಡಿಸ್ತಾರೆ, ಆನಂತರ ಒಂದು ಅನ್ನ ಬಡಿಸ್ತಾರೆ, ಆನಂತರ ಒಂದು ಸಾರು ಬರುತ್ತೆ. ಎರಡನೇ ಸಲಕ್ಕೆ ಒಂದು ಇದು ಕುಡ್ಲು ಅಂತ ಹೇಳ್ತೀವಿ, ಅದು ಬರ್ತದೆ. ಹಾಗೆ ಎರಡನೇ ಸಲ ಆದಮೇಲೆ ಮೂರನೇ ಸಲಕ್ಕೆ ಒಂದು ಮಜ್ಜಿಗೆ ಊಟ ಬರ್ತದೆ. ಹಾಗೆ ಪಾಯಸ ಉಂಟು. ದಿನಕ್ಕೊಂಥರ ಇರ್ಬೋದು. ಇವತ್ತು ಕಡಲೆಬೇಳೆದಿತ್ತು. ಹಾಗೆ ಇಲ್ಲಿ ದೇವಸ್ಥಾನದ ಸುತ್ತಮುತ್ತ ತುಂಬ ಚೆನ್ನಾಗಿದೆ. ಒಂದು ಪರಿಸರ, ಅಂದರೆ ದೊಡ್ಡ ದೇವಸ್ಥಾನ, ತುಂಬ ಖುಷಿ ಆಗ್ತದೆ. ಇದು ನೋಡಿ ನಾಗಂದು. ಇದರ ಒಳಗೆ ನಾನು ಹಿಡಿಲಿಲ್ಲ, ಯಾಕಂದರೆ ಹಿಡಿಬಾರ್ದೇನಂತ ಗೊತ್ತಿಲ್ಲ ನನಗೆ, ಹಾಗಾಗಿ ಒಳಗೆ ಹಿಡಿಲಿಲ್ಲ. ಒಳಗೆ ನಾಗಂದು ದೊಡ್ಡದುಂಟು. ಹಾಗೆ ಇಲ್ಲೆಲ್ಲ ಬಂದು ಮನಸ್ಸಿಗೆ ತುಂಬ ಖುಷಿ ಆಗ್ತದೆ. ನಮಗೆ ಮನಸ್ಸಿಗೆ ಬೇಜಾರಾದಾಗ, ನಮಗೆ ಏನಾದರೂ ಇಷ್ಟಾರ್ಥ ಈಡೇರಬೇಕು ಹಾಗೆಲ್ಲ ಇದ್ದರೆ ನಾವು ಹೋಗಬೇಕು. ಹಾಗೆ ಹೋಗಿ ಎಲ್ಲ ಒಂದು ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಂಡು ಬಂದೆ. ಇದು ಹೊರ ಸೈಡಲ್ಲಿ ಒಂದು ದೇವಸ್ಥಾನ ಉಂಟು, ಅದರದ್ದೇ. ಹಾಗೆ ಇದು ರಥ, ಬೆಳ್ಳಿದು ರಥ ಉಂಟು ನೋಡಿ. ಇದು ಬೆಳ್ಳಿದು ರಥ ಎಲ್ಲ ಬಾಗಿಲು ಹಾಕಿ ಇಟ್ಟಿದ್ದಾರೆ ಒಳಗೆ. ನಾಡ್ದು ಮಂಗಳವಾರ ಶುಕ್ರವಾರ ಎಲ್ಲ ದರ್ಶನ ಇರ್ತದೆ. ಕೇಳುವವರಿಗೆ ಮುಂಚಿನ ದಿನವೇ ಅದೊಂದು ಬುಕ್ ಮಾಡಬೇಕಂತೆ. ಅದಲ್ಲಿಗೆ ಹೋದ್ಮೇಲೆ ಗೊತ್ತಾದದ್ದು. ಹಾಗೆ ಇಲ್ಲಿ ಎಲ್ಲ ಸಂತೆ ಎಲ್ಲ ಉಂಟು. ಹಾಗೆ ನಾಡ್ದು 12 ತಾರೀಕಿಗೆ ಒಂದು ನಾಗಮಂಡಲ ಎಲ್ಲ ಇದೆ. ಊಟ ಉಪಚಾರ ಎಲ್ಲವೂ ಇದೆ. ತುಂಬ ದೊಡ್ಡ ದೇವಸ್ಥಾನ, ತುಂಬ ನೋಡಲೇಬೇಕಾದಂಥ ದೇವಸ್ಥಾನ, ಅಷ್ಟು ಚೆನ್ನಾಗಿದೆ. ಒಂದು ನಾವು ಕಟೀಲು ಧರ್ಮಸ್ಥಳ ಹೇಗೆ ಉಂಟ, ಅದಕ್ಕಿಂತಲೂ ಕಟೀಲಿಗಿಂತಲೂ ನನಗೆ ಅನಿಸ್ತದೆ ದೊಡ್ಡದು ಉಂಟು ಅಂತ. ಹಾಗೆ ತುಂಬ ಚೆನ್ನಾಗಿದೆ. ನಿಮಗೆ ಇಷ್ಟ ಆಗ್ತದೆ ಅಂದ್ಕೊಳ್ತೇನೆ. ಒಂದು ಸಲ ಹೋಗಿ ಬನ್ನಿ. ಹಾಗೆ ಅಶ್ವತ್ಥದ ಮರ ನೋಡಿ, ಎಷ್ಟು ದೊಡ್ಡದು ಅಶ್ವತ್ಥದ ಮರ ಉಂಟು. ಹಾಗೆ ಇಲ್ಲಿ ವಿಶಾಲವಾದ ಜಾಗ ಎಲ್ಲ ಉಂಟು. ತುಂಬ ಚೆನ್ನಾಗಿದೆ. ನಾನೊಂದು ಹೋಗ್ತೇನೆ ಅಂತ ಅಂದ್ಕೊಳ್ಳಿಲ್ಲ, ಅಷ್ಟು ಒಂದು ಇದರಲ್ಲಿ ಅಚಾತುರ್ಯ ಅಂತ ಹೇಳ್ತಾರೆ, ಹಾಗೆ ನಾನೊಂದು ಹೋಗಿ ಬಂದೆ. ಈಗ ನಾವು ವಾಪಸ್ ಹೊರಡ್ತಾ ಇದ್ದೇವೆ. ಈಗ ಇದು ಕಾರಲ್ಲಿ ಒಂದು ಚೂರು ನಾವು ಹೋದದ್ದು ಕಾರಲ್ಲಿ, ಅದರದ್ದು. ಹಾಗೆ ನಿಮಗೆ ಈ ಪ್ಲೇಸ್, ಇದು ನಾವು ಊಟ ಮಾಡಿ ಹೊರಗೆ ಬಂದ್ವಲ್ಲ, ಅಲ್ಲಿದ್ದು ಪ್ಲೇಸ್ ಇದು. ಎಷ್ಟು ಸಮಾಧಾನ ಆಗ್ತದೆ, ಕೂತ್ಕೊಳ್ಳಿಕ್ಕೆಲ್ಲ ಖುಷಿ ಆಗ್ತದೆ ಅಂಥ ಒಂದು ಪ್ಲೇಸ್. ಹಾಗೆ ನಿಮಗೇನು ಇಷ್ಟ ಆಗ್ತದೆ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದೇನೆ. ಎಲ್ಲರೂ ಒಮ್ಮೆ ಹೋಗಿ ಬನ್ನಿ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಬಾಯ್.